ಒಂದು ಕ್ಷಣ ಯೋಚಿಸಿ, ನಗರದ ಗದ್ದಲದಿಂದ ಸ್ವಲ್ಪ ದೂರ ಮಂಗಳೂರು ನಗರದ ಶಾಂತ ಪರಿಸರದ ಮಧ್ಯೆ ಒಂದು ಪವಿತ್ರ ಸ್ಥಳ ಇಸ್ಕಾನ್ ಮಂಗಳೂರು ಕುಲಾಯಿಗೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಕೃಷ್ಣ ಭಕ್ತಿ, ವೇದ ಸಂಸ್ಕೃತಿ, ಶಿಕ್ಷಣ ಮತ್ತು ಸೇವೆ ಒಂದೇ ಸ್ಥಳದಲ್ಲಿ ಜೀವಂತವಾಗಿರುವ ಒಂದು ದಿವ್ಯ ಆಧ್ಯಾತ್ಮಿಕ ಕೇಂದ್ರ. ಈ ಸ್ಥಳವು ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಪಾಲ ಪ್ರಭುಪಾದರ ಉಪದೇಶಗಳನ್ನು ಆಧರಿಸಿಕೊಂಡು ನಮಗೆ ಕೃಷ್ಣ ಚೈತನ್ಯದ ಶಾಶ್ವತ ಮಾರ್ಗವನ್ನು ತೋರಿಸುತ್ತದೆ. ದೇವಾಲಯದ ಪರಿಸರಕ್ಕೆ ಪ್ರವೇಶಿಸಿದ ಕ್ಷಣವೇ ಸ್ವಾಗತ ಫಲಕ ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತದೆ. ಇಲ್ಲಿ ಬರುವ ಪ್ರತಿಯೊಬ್ಬರಿಗೂ ಇದು ಒಂದು ಪ್ರಯಾಣದ ಆರಂಭದಂತೆ ಅನಿಸುತ್ತದೆ. ಮುಂದೆ ನೋಡಿದ್ರೆ ವೇಳಾಪಟ್ಟಿ ಫಲಕ, ಮಂಗಳಾರತಿ, ಕೀರ್ತನೆ, ಭಗವದ್ಗೀತೆ ತರಗತಿಗಳು ಮತ್ತು ಪ್ರಸಾದ ಸೇವೆ. ದೇವಾಲಯ ಜೀವನ ಎಷ್ಟು ಶಿಸ್ತಿನಿಂದ, ಎಷ್ಟು ಭಕ್ತಿಯಿಂದ ಸಾಗುತ್ತಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಸ್ವಲ್ಪ ಮುಂದೆ ನಡೆಯುತ್ತಾ ಬಂದಾಗ ಸೊಗಸಾಗಿ ನಿರ್ಮಿಸಲಾದ ದೇವಾಲಯ ಕಣ್ಣಿಗೆ ಬೀಳುತ್ತದೆ. ಶಾಶ್ವತ ವೇದ, ವಾಸ್ತುಶಿಲ್ಪ ಮತ್ತು ಭಕ್ತಿಯ ಪ್ರತೀಕವಾಗಿ ಅದು ಮೌನವಾಗಿಯೇ ನಿಂತಿರುತ್ತದೆ. ಈ ಶಾಂತ ವಾತಾವರಣ ನಮ್ಮ ಮನಸ್ಸನ್ನು ತಕ್ಷಣವೇ ಕೃಷ್ಣ ಚಿಂತನೆಯೊಳಗೆ ಕರೆದುಕೊಂಡು ಹೋಗುತ್ತದೆ. ದೇವಾಲಯದ ಒಳಗೆ ಕಾಲಿಟ್ಟ ಕ್ಷಣವೇ ದಿವ್ಯ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಅನುಭವ. ವೇದಿಕೆಯಲ್ಲಿ ನಡೆಯುವ ಆರತಿ, ಕೀರ್ತನೆಗಳು ಮತ್ತು ದರ್ಶನ ಭಕ್ತರ ಹೃದಯದಲ್ಲಿ ಆಂತರಿಕ ಭಕ್ತಿ ಮತ್ತು ಶ್ರದ್ಧೆಯನ್ನ ಮೂಡಿಸುತ್ತದೆ. ಮೇಲ್ಭಾಗದ ಬಾಲ್ಕನಿಯಿಂದ ದೇವರ ದರ್ಶನವನ್ನು ಸ್ಪಷ್ಟವಾಗಿ, ಶಾಂತವಾಗಿ ಪಡೆಯಬಹುದು. ಇಲ್ಲಿ ನಿಂತು ಕೀರ್ತನೆ ಮತ್ತು ದೇವಾಲಯದ ಚಟುವಟಿಕೆಗಳನ್ನು ನಿಶ್ಶಬ್ದ ಭಕ್ತಿಯಲ್ಲಿ ಅನುಭವಿಸುವುದು ಒಂದು ವಿಭಿನ್ನ ಅನುಭವವೇ ಸರಿ. ಅಲ್ಲಿಂದ ಟೆರೆಸ್ ಕಡೆ ನೋಡಿದ್ರೆ ಹಸಿರು ಪರಿಸರ, ವಿಶಾಲತೆ ಮತ್ತು ಮನನ ಚಿಂತನೆಗೆ ಸೂಕ್ತವಾದ ಶಾಂತ ಸ್ಥಳ. ವಿಶೇಷ ಸಂದರ್ಭಗಳಿಗೂ ಇದು ಸೂಕ್ತವಾದ ಜಾಗ. ಇಲ್ಲಿ ಇರುವ ಕಲ್ಯಾಣ ಮಂಟಪ, ವೈದಿಕ ವಿವಾಹ, ಸಂಸ್ಕಾರಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅರ್ಪಿಸಲಾದ ಪವಿತ್ರ ವೇದಿಕೆ. ಜೀವನದ ಮಹತ್ವ ಕ್ಷಣಗಳು ಇಲ್ಲಿ ಕೃಷ್ಣನ ಸಾನ್ನಿಧ್ಯದಲ್ಲಿ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ. ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಪ್ರಸಾದ ಭವನ. ಇಲ್ಲಿ ಪ್ರೀತಿಯಿಂದ ನೀಡುವ ಕೃಷ್ಣ ಪ್ರಸಾದ ದೇಹವನ್ನು ಮಾತ್ರ ಅಲ್ಲ, ಮನಸ್ಸು ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ. ದೇವಾಲಯದ ಮುಂದೆ ಇರುವ ಇಸ್ಕಾನ್ ಗೋಶಾಲೆ ಇಂದಿನ ಕಾಲದಲ್ಲಿ ಬಹಳ ಅಪರೂಪದ ದೃಶ್ಯ. ವೇದ ಪರಂಪರೆಯಲ್ಲಿ ಗೋರಕ್ಷಣೆಗೆ ಇರುವ ಮಹತ್ವ ಇಲ್ಲಿ ಜೀವಂತವಾಗಿ ಕಾಣಿಸುತ್ತದೆ. ಗೋವುಗಳ ಶಾಂತ ಉಪಸ್ಥಿತಿ ದೇವಾಲಯ ಪ್ರವೇಶಿಸುವ ಪ್ರತಿಯೊಬ್ಬರಿಗೂ ಮಂಗಳಕರವಾದ ಅನುಭವವನ್ನು ನೀಡುತ್ತದೆ. ದೇವಾಲಯದ ಸಮೀಪದಲ್ಲಿರುವ ಗೋ ಫಾರ್ಮ್ನಲ್ಲಿ ಗೋವುಗಳಿಗೆ ನೈಸರ್ಗಿಕ ಮತ್ತು ಸುರಕ್ಷಿತ ವಾತಾವರಣ ಒದಗಿಸಲಾಗಿದೆ. ಇದು ಕರುಣೆ, ಸಂರಕ್ಷಣೆ ಮತ್ತು ಸಮತೋಲನದ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಮಿಯಾವಾಕಿ ಉದ್ಯಾನ ಪ್ರಕೃತಿ ಸಂರಕ್ಷಣೆ ಮತ್ತು ಹಸಿರು ಜೀವನದ ಸಂದೇಶವನ್ನು ನೀಡುತ್ತದೆ. ನಡಿಗೆ ಮತ್ತು ಜಾಗಿಂಗ್ ಮಾರ್ಗಗಳು ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನವನ್ನು ತರುತ್ತದೆ. ಮಕ್ಕಳ ಉದ್ಯಾನವನದಲ್ಲಿ ಮಕ್ಕಳು ಸಂತೋಷದಿಂದ ಆಟವಾಡುತ್ತಾ ಆಧ್ಯಾತ್ಮಿಕ ಸಂಸ್ಕಾರಗಳೊಂದಿಗೆ ಬೆಳೆಯುತ್ತಾರೆ. ಪ್ರಭುಪಾದ ಭವನವು ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದ ಶ್ರೀಲ ಪ್ರಭುಪಾದರಿಗೆ ಸಮರ್ಪಿಸಲಾದ ಸ್ಮಾರಕ. ಇದು ಇಂದಿಗೆ ಬ್ರಹ್ಮಚಾರಿಗಳ ಆಶ್ರಮವಾಗಿಯೂ ಭಕ್ತರ ವಾಸ್ತವ್ಯಕ್ಕೂ ಉಪಯೋಗವಾಗುತ್ತಿದೆ. ನಿರ್ಮಾಣ ಹಂತದಲ್ಲಿರುವ ಭಗವದ್ಗೀತೆ ಕಾಲೇಜು ಮೌಲ್ಯಾಧಾರಿತ ಶಿಕ್ಷಣದ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆ. ವೇದಜ್ಞಾನ ಮತ್ತು ಆಧುನಿಕ ಶಿಕ್ಷಣವನ್ನು ಒಟ್ಟಿಗೆ ತರಲು ಇದು ಉದ್ದೇಶಿಸಿದೆ. ಇಷ್ಟೆಲ್ಲದರ ನಂತರ ಒಂದು ಮಾತು ಸ್ಪಷ್ಟವಾಗುತ್ತಿದೆ: ಇಸ್ಕಾನ್ ಮಂಗಳೂರು ಕುಲೈ ಕೇವಲ ಒಂದು ದೇವಾಲಯವಲ್ಲ, ಇದು ಭಕ್ತಿ, ಸಂಸ್ಕೃತಿ, ಶಿಕ್ಷಣ ಮತ್ತು ಸೇವೆ ಒಂದೇ ಸ್ಥಳದಲ್ಲಿ ಜೀವಂತವಾಗಿರುವ ಒಂದು ಆಧ್ಯಾತ್ಮಿಕ ಪರಿಸರ. ನಿಮ್ಮೆಲ್ಲರನ್ನು ಇಲ್ಲಿಗೆ ಬಂದು ನೋಡಿ, ಅನುಭವಿಸಿ, ಭಾಗವಹಿಸಲು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಹರೇ ಕೃಷ್ಣ.